ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆರ್ದು 5 ಕೋಟಿ 90 ಲಕ್ಷ ರೂಪಾಯಿ ಅನುದಾನರ್ದು ಆಸೈಗೋಳಿ ದಡಸಡು ನಿರ್ಮಾಣ ಆರೋಪನ ವೈದ್ಯಕೀಯ ಬೊಕ್ಕ ಇಂಜಿನಿಯರಿಂಗ್ ಮೆಟ್ರಿಕ್ ಬೊಕ್ಕದ ವಿದ್ಯಾರ್ಥಿ ನಿಲಯ ಕಟ್ಟಣಗ್ ಶಾಸಕರು ಶ್ರೀ ಯುಟಿ ಖಾದರ್ ಐತಾರ ಶಿಲಾನ್ಯಾಸ ನಡಪಾಯರು ಈ ಪೊರ್ತು ಪಾತೆರ್ನ ಶ್ರೀ ಯುಟಿ ಖಾದರ್ ನಿರ್ಮಾಣ ಆರೋಪನ ಈ ವಿದ್ಯಾರ್ಥಿ ನಿಲಯಡ್ ವರ್ಷಡು 100 ಜೋಕ್ಲು ಒಪ್ಪುನ ವ್ಯವಸ್ಥೆ ಮಲ್ಪುವ ಆರ್ಥಿಕವಾದ ಪಿರವರ್ದಿನ ಎಡ್ಡೆ ಮಾರ್ಕ್ ಪಡೆದು ಉನ್ನತ ಶಿಕ್ಷಣ ದುಂಬರಿಸಾಯರೆ ಬೈಕ್ ನಕಲೆಗ್ ಪೆರಚನ ಹಾಕೊಂಡು ಅತ್ತಂದೆ ತೊಕ್ಕೋಟೂರ್ದು ತಾದಿತ ವಿಸ್ತರಣೆಗೆ ರಾಜ್ಯ ಸರ್ಕಾರ 35 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ತದರು ನನ್ನ ದುಂಬಗ್ ದೇಳಕಟ್ಟೆರ್ದು ತಾದಿತ ಅಭಿವೃದ್ಧಿಗೆ ಅನುದಾನ ಕೊರಿಯರೆ ಮನವಿ ಕೊಡ್ತಪಂಡು ತಿಳಿಪಾಯರು ಸವಲತ್ತುಗಳಿದೆ. ಇವತ್ತು ನಮ್ಮ ಸ್ಕೂಲ್ಗಳು ಇವತ್ತು ಏನಿದೆಯಾ ಆ ಒಂದು ಕೂಡ ಇವತ್ತು ರೆಸಿಡೆನ್ಷಿಯಲ್ ಸ್ಕೂಲ್ ಇರಲಿ, ಮಹಿಳೆಯರ ರೆಸಿಡೆನ್ಷಿಯಲ್ ಸ್ಕೂಲ್ ಹೈಸ್ಕೂಲ್ ತನಕ ಇರಲಿ, ಅದು ಒಂದು ಹಿಂದೆ ಇನ್ನೊಂದು PU ಕಾಲೇಜ್ ತನಕ ರೆಸಿಡೆನ್ಷಿಯಲ್ PU ಕಾಲೇಜ್ ಇವತ್ತಿರಲಿ. ಅದೇ ರೀತಿ ಭಾಳಷ್ಟು ಹಾಸ್ಟೆಲ್ಗಳು ಈ ಕ್ಷೇತ್ರದಲ್ಲಿ ಇವತ್ತು ನಾವು ಪ್ರಾರಂಭ ಮಾಡಿ ಇಲ್ಲಿಯ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪಕ್ಕದ ವಿದ್ಯಾರ್ಥಿಗೆ ಪ್ರಯೋಜನ ಆಗುವಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಇರುವಂಥ ಕೆಲಸ ಇವತ್ತು ಆಗಲಿ. ಮಂಗಳೂರು ಕ್ಷೇತ್ರ ಇವತ್ತು ಅತ್ಯಂತ ಅಭಿವೃದ್ಧಿಯಾಗಿ ಒಂದು ಬೆಳವಣಿಗೆ ಆಗುವಂಥ ಕ್ಷೇತ್ರ. ಈಗಾಗಲೇ ನಿಮಗೆ ಗೊತ್ತಿದೆ, ನಾವು ತೊಕ್ಕೋಟಿನಿಂದ ನೇರವಾಗಿ ದೇರ್ಲಕಟ್ಟೆ ತನಕ ಕೂಡ 35 ಕೋಟಿ ರೂಪಾಯಿಯಲ್ಲಿ ನಾನು ರಾಜ್ಯ ಸರ್ಕಾರದಿಂದಲೇ ನಾನು ಅನುದಾನ ಬಿಡುಗಡೆ ಮಾಡಿ, ಯಾಕೆ ಕೇಂದ್ರ ಸರ್ಕಾರಕ್ಕೆ ಕಾದು ಸಾಕಾಗುವುದಿಲ್ಲ ಅಂತ ಹೇಳಿಕೊಂಡು ಮತ್ತು ಅದು ಆಗಲಿಕ್ಕೂ ಇಲ್ಲ ಅಂತ ಎನಿಸಿಕೊಂಡು 35 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಅನುದಾನ ಮುಖಾಂತರ ಇವತ್ತು ನಾವು ಚತುಷ್ಪಥ ರಸ್ತೆ 4 ಲೈನ್ ರಸ್ತೆ ಇವತ್ತು ನಿರ್ಮಾಣ ಆಗ್ತಾ ಇವತ್ತು ಬಂದಿದೆ. ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಜರ್ ಶಾ ಪಟೋರಿ ಗುರ್ಕಾರ್ಮದ ಪಾತ್ರ ಪಂಡರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಶೆಟ್ಟಿ ಅಸೇಗೋಳಿ, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು, ಸದಸ್ಯರು ಪದ್ಮಾವತಿ ಪೂಜಾರಿ, ಕೊಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೌಕತ್ ಅಲಿ, ಸಂಘಟನಾ ಕಾರ್ಯದರ್ಶಿ ಸಾಲಿಂ ಮೇಘಾ, ಗ್ರಾಮ ಪಂಚಾಯತ್ ಸದಸ್ಯರು ಪ್ರೇಮ್ ಪೂಜಾರಿ, ಶೋಭಾ, ಚಂಚಲಾಕ್ಷಿ, ಗೋಪಿಕಾ, APMC ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ಮುತ್ತು ಎನ್ ಶೆಟ್ಟಿ, CM ಮೊಹಮ್ಮದ್, ಮುಖಂಡರು, ಕಾಂಗ್ರೆಸ್ ಅಲ್ಪಸಂಖ್ಯಾತ ಜಿಲ್ಲಾ ಅಧ್ಯಕ್ಷರು NS ಕರೀಂ, ಕೋಣಾಜೆ ಗ್ರಾಮ ಘಟಕದ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಪದ್ಮನಾಭ ಗಟ್ಟಿ, ಶ್ರೀ ಶ್ರೀನಿವಾಸ್ ಶೆಟ್ಟಿ, ಇಕ್ಬಾಲ್ ಸಾಮಾನಿಗೆ, ರಫೀಕ್ ಮದಕ, ಕಿನ್ಯ ಪಂಚಾಯತ್ ಸದಸ್ಯರು ಅಬುಸಾಲಿ ಕಿನ್ಯ, ಬಶೀರ್ ಕೊಳಂಗೆರೆ, ರಫೀಕ್ ಕಲ್ಕಟ್ಟ, ಮೊಯ್ದೀನ್ ಕೊಂದಿ, ಮೊಹಮ್ಮದ್ ಕಿನ್ಯ ಇಂಚಿತೆ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರೆಹಮಾನ್ ಕೋಡ್ಜಾಲ್ ಸೊಲ್ಮೆ ಸದ್ದಾಯರು.